ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ 2025 ನವೆಂಬರ್ 7ರಂದು ಸುಪ್ರೀಂ ಕೋರ್ಟ್ ನೀಡಿದ ಮಧ್ಯಂತರ ಆದೇಶದ ವಿರುದ್ಧ ಮಂಗಳೂರಿನ ಪ್ರಾಣಿ ಪ್ರಿಯರು ಭಾನುವಾರ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರಾಣಿ ಪ್ರಿಯರು, ಪ್ರಾಣಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವವರು ಈ ಪ್ರತಿಭಟನೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಪ್ರಾಣಿಗಳನ್ನು ರಕ್ಷಿಸುವ ಭಿತ್ತಿ ಪತ್ರಗಳನ್ನು ಸಾಲಾಗಿ ಹಿಡಿದು ಪ್ರತಿಭಟಿಸಿದ್ರು. ಬೀದಿ ನಾಯಿಗಳ ಮೇಲೆ ದೌರ್ಜನ್ಯಕ್ಕೆ ಕಾರಣವಾಗುವಂತಹ ಕ್ರಮಗಳನ್ನು ಕೈಗೊಳ್ಳದಂತೆ ಆಗ್ರಹಿಸಿದ್ರು. ಅನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ಸುಮಾ ನಾಯ್ಕ್ ಮಾತನಾಡಿ, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ಆದೇಶಕ್ಕೆ ತಡೆ ನೀಡಬೇಕು. ಬೀದಿ ನಾಯಿಗಳಿಗೆ ಆಶ್ರಯ ತಾಣ ವ್ಯವಸ್ಥೆ ಮಾಡುವುದು ಅವೈಜ್ಞಾನಿಕ. ಅದು ಈ ಮೂಕ ಪ್ರಾಣಿಗಳಿಗೆ ಸೆಂಟ್ರಲ್ ಜೈಲಿನಂತಾಗಲಿದೆ. ಅದರ ಬದಲು ಲಸಿಕೆ, ಸಂತಾನಹರಣ ಕೇಂದ್ರಗಳನ್ನು ವೃದ್ಧಿಸಬೇಕು. ಜನವರಿ 7ರಂದು ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಪ್ರಾಣಿ ಪ್ರಿಯರ ಅಹವಾಲು ಆಲಿಸಬೇಕು ಅಂತ ಹೇಳಿದರು. ಈ ಸಂದರ್ಭ ಪ್ರಾಣಿ ಪ್ರಿಯರು ಹಾಗೂ ಪ್ರಾಣಿ ರಕ್ಷಕರಾದ ರಜನಿ ಶೆಟ್ಟಿ, ಉಷಾ ಸುವರ್ಣ, ಸಾಕ್ಷಿ, ತೌಶೀಫ್, ವಿಜಯ್ ಕೆ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. January 2026 ನಾವು ಇಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಒಂದು ಪ್ರೊಟೆಸ್ಟಿಗೆ ಎಲ್ಲ ಪ್ರಾಣಿ ಪ್ರಿಯರು, ಕಂಪ್ಯಾಷನೇಟ್ ಸಿಟಿಸನ್ಸ್ ಆಫ್ ಮ್ಯಾಂಗ್ಳೂರ್ ಒಟ್ಟು ಬಂದಿದ್ದೇವೆ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪ್ರೊಟೆಸ್ಟ್ ಆಗೋದು ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್, ಇಂಟರಿಮ್ ಆರ್ಡರ್ ಪಾಸ್ಡ್ ಆನ್ 7/11/2025. ನಾವು ಸುಪ್ರೀಂ ಕೋರ್ಟಿಗೆ ಈ ಪ್ರೊಟೆಸ್ಟ್ ಮುಖಾಂತರ ಏನ್ ಬೇಡ್ಕೊಳ್ತಾ ಇದ್ದೇವೆ ಅಂದ್ರೆ, ಆ ಪರ್ಟಿಕ್ಯುಲರ್ ಆರ್ಡರ್ನು ತಾವು ಸ್ಟೇ ಮಾಡಬೇಕು. ಒಂದು ಇನ್ನೊಂದು ಏನಂದ್ರೆ, ಆನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್ ಮತ್ತೆ ವ್ಯಾಕ್ಸಿನೇಷನ್ ಸೆಂಟರ್ಸ್ ಜಾಸ್ತಿ ಮಾಡಬೇಕು ಆಲ್ ಓವರ್ ಇಂಡಿಯಾದಲ್ಲಿ. ಸರಿ ಇದ್ದ ಹುಷಾರಿದ್ದ ಬೀದಿ ನಾಯಿಗಳನ್ನು ಇನ್ಸ್ಟಿಟ್ಯೂಷನ್ಸ್ಗಳಿಂದ, ಆಸ್ಪತ್ರೆ, ಬಸ್ ಸ್ಟಾಪ್ಸ್ಗಳಿಂದ ಎತ್ತಿಕೊಂಡು ಡಾಗ್ ಶೆಲ್ಟರ್ಸ್ ಅಲ್ಲಿ ಹಾಕೋದು ಸರಿಯಲ್ಲ. ಅದು ಯಾವುದೇ ಫಲಿತಾಂಶ ಇಲ್ಲದ ಒಂದು ಕಾರ್ಯಕ್ರಮ ಹಾಗೂ ಇಟ್ ವಿಲ್ ಗಿವ್ ರೈಸ್ ಟು ಮಲ್ಟಿಪಲ್ ಇಶ್ಯೂಸ್ ಸಚ್ ಆಸ್ ರೆವೆನ್ಯೂ, ವಾಟ್ ಇಸ್ ದಿ ಜಾಗ, ಫುಡ್ ಮ್ಯಾನೇಜ್ಮೆಂಟ್. ಈ ಪ್ರಾಣಿಗಳಿಗೆ ಸೆಂಟ್ರಲ್ ಜೈಲಲ್ಲಿ ಹಾಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಸರ್ಕಾರ. ಅದರ ಬದಲು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಸ್ ಪರ್ ದಿ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಇದು ಒಂದು ಕ್ರಮ ಪ್ರಕಾರ ABC ಸೆಂಟರ್ಸ್ ಮಾಡಿ ಲಸಿಕೆ ಆದಷ್ಟು ವ್ಯಾಕ್ಸಿನೇಷನ್ಸ್ ನಮ್ಮ ಬೀದಿ ಪ್ರಾಣಿಗಳಿಗೆ ಕೊಡಬೇಕು.